ತುಳು ಕ್ಯಾಲೆಂಡರ್ನ ಬೇಷ ತಿಂಗಳ 10ನೇ ದಿನಕ್ಕೆ ಪತ್ತನಾಜೆ ಕಾಲಿಡುವ ಮೂಲಕ ತುಳುನಾಡಿನೆಲ್ಲೆಡೆ ದೈವದೇವರ ವಿಶೇಷ ಉತ್ಸವ ಜಾತ್ರಾದಿಗಳಿಗೆ ತೆರೆಬೀಳಲಿದೆ. ಮಳೆಗಾಲವನ್ನ ಅಧಿಕೃತವಾಗಿ ಸ್ವಾಗತಿಸುವ ಪತ್ತನಾಜೆಯ ಪರ್ವ ಈ ಬಾರಿ ಮೇ 24ರಂದು ಸಂಪನ್ನಗೊಳ್ತಾ ಇದೆ. ಇದರೊಂದಿಗೆ ಕರಾವಳಿಯುದ್ದಕ್ಕೂ ಉತ್ಸವಾದಿ ಹಬ್ಬಗಳಿಗೆ ತೆರೆಬೀಳಲಿದೆ. ಜೊತೆಗೆ ಯಕ್ಷಗಾನದ ವಾರ್ಷಿಕ ತಿರುಗಾಟದ ಸಂಭ್ರಮಕ್ಕೂ ಬ್ರೇಕ್ ಬೀಳಲಿದೆ. ಪತ್ತನಾಜೆ ಬಳಿಕ ತುಳುವರು ಕೃಷಿಯತ್ತ ಹೆಚ್ಚಿನ ಗಮನ ಕೊಡುತ್ತಾರೆ. ಬಹುತೇಕ ಮೇ 24ರಂದೇ ಬೇಷ ತಿಂಗಳ 10ನೇ ದಿನ ಬರೋದು ವಾಡಿಕೆ. ಅಪರೂಪವೆಂಬಂತೆ ಕೆಲವೊಮ್ಮೆ ಮೇ 25ರಂದು ಕೂಡ ಬರುತ್ತೆ. ಪತ್ತನಾಜೆಯಂದು ದೇವಸ್ಥಾನಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೋತ್ಸವ, ವಿಶೇಷ ಪರ್ವಗಳು, ಉತ್ಸವಗಳು ಕೊನೆಗೊಳ್ಳುತ್ತವೆ. ಮುಂದಿನ 3 ತಿಂಗಳು ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಿಡುವು. ಈ ಸಂದರ್ಭ ಯಾವುದೇ ವಿಶೇಷ ಉತ್ಸವಗಳು ದೇವಸ್ಥಾನಗಳಲ್ಲಿ ನಡೆಯೋದಿಲ್ಲ. ನಿತ್ಯ ಪೂಜೆ, ನಿತ್ಯ ಬಲಿ ಮಾತ್ರ ಮುಂದುವರಿಸಿಕೊಂಡು ಹೋಗಲಾಗುತ್ತೆ. ಪತ್ತನಾಜೆ ಪರಿಪಾಠವನ್ನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಚಾಚು ತಪ್ಪದೆ ಪಾಲಿಸಲಾಗುತ್ತೆ. ವಿಶೇಷವಾಗಿ ದೈವಾರಾಧನೆಯ ಅಂಗಳವಾಗಿರುವ ತುಳುನಾಡಿನಲ್ಲಿ ಕೋಲ, ನೇಮ, ತಂಬಿಲ, ಅಗೇಲು ಮುಂತಾದ ದೈವಾಚರಣೆಗಳು, ಗ್ರಾಮ ದೈವಗಳ ಪರ್ವ ಮುಂತಾದವು ಈ ಪತ್ತನಾಜೆಯೊಳಗೆ ಮುಗಿಯಲೇಬೇಕು ಎಂಬುದು ಇಲ್ಲಿನ ನಂಬಿಕೆ. ಪತ್ತನಾಜೆ ಮುಗಿದ್ರೆ ದೈವಗಳು ಘಟ್ಟ ಹತ್ತುತ್ತವೆ ಎಂಬ ನಂಬಿಕೆಯು ಇದರ ಒಳಗೆ ಹೆಣೆದುಕೊಂಡಿದೆ. ಮಳೆಗಾಲದಲ್ಲಿ ಉತ್ಸವ ನಡೆಸಲು ಕಷ್ಟಕರವಾದ ಕಾರಣವಾಗಿ ಈ ಗಡುವು ಮತ್ತು ನಂಬಿಕೆ ಹುಟ್ಟಿಕೊಂಡಿರಬಹುದು ಎಂದು ಭಾವಿಸಲಾಗಿದೆ. ಯಕ್ಷಗಾನ ಮೇಳಕಲು ಪತ್ತನಾಜೆಯ ದಿನ ಆ ವರ್ಷದ ತಿರುಗಾಟವನ್ನ ಮುಕ್ತಾಯ ಮಾಡುವುದು ಸಂಪ್ರದಾಯ. ಕಟೀಲು ಮೇಳಕ್ಕೆ ಸಂಬಂಧಿಸಿ ಹೇಳೋದಾದ್ರೆ, ದೀಪಾವಳಿ ಸಂದರ್ಭ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಎಲ್ಲಾ 6 ಮೇಳಕಲ ಕಲಾವಿದರು ಗೆಜ್ಜೆ ಕಟ್ಟಿ ದೇವರೆದುರು ಯಕ್ಷ ನಾಟ್ಯ ಪ್ರದರ್ಶಿಸುವ ಮೂಲಕ ವರ್ಷದ ಸೇವೆ ಆರಂಭಿಸುವುದು ರೂಢಿ. ಆ ದಿನ ದೇವರ ಸಹಿತ ಹೊರಬಂದ್ರೆ ಪತ್ತನಾಜೆಯ ಮುಂಚಿತವಾಗಿ ಒಳಬರುವಂತಿಲ್ಲ. ಈ ಎರಡೂ ಸಂದರ್ಭಗಳಲ್ಲೂ ಕಟೀಲು ರಥಬೀದಿಯಲ್ಲಿ ಯಕ್ಷ ಲೋಕವೇ ಆವಿರ್ಭವಿಸಿದಂತೆ 6 ರಂಗಸ್ಥಳಗಳಲ್ಲಿ ಏಕಕಾಲದಲ್ಲಿ ಹೆಮ್ಮೇಳ ಮುಮ್ಮೇಳಕಲ ಯಕ್ಷನಾದ ಗಾನ ನಾಟ್ಯ ನಡೆಯುತ್ತೆ. ಉಡುಪಿಯ ಮಂದಾರ್ತಿ ದೇವಸ್ಥಾನದಲ್ಲೂ ಕೂಡ ಇದೇ ಸಂಪ್ರದಾಯ ಇಂದಿಗೂ ನಡ್ಕೊಂಡು ಬರಲಾಗಿದೆ. ದೀಪಾವಳಿ ಸಂದರ್ಭ ಮಂದಾರ್ತಿ ದೇವಳದಲ್ಲಿ ಎಲ್ಲಾ 5 ಮೇಳಗಳಿಂದ 5 ರಂಗಸ್ಥಳಗಳಲ್ಲಿ ಏಕಕಾಲದಲ್ಲಿ ಯಕ್ಷಗಾನ ಸೇವೆಯಾಟದೊಂದಿಗೆ ತಿರುಗಾಟ ಆರಂಭವಾದರೆ ಬಳಿಕ ಪತ್ತನಾಜೆಯಂದೇ ಮತ್ತೆ ದೇವಳದಲ್ಲಿ 5 ರಂಗಸ್ಥಳಗಳಲ್ಲಿ ಸೇವೆಯಾಟ ಆಡಿ ಗೆಜ್ಜೆ ಬಿಚ್ಚುತ್ತಾರೆ.